ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಮತ್ತು ಡಿವೈನ್ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಗರದ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆಯಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿದ ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಶೆಟ್ಟಿ ಅವರು, ನಮ್ಮ ಸಂಸ್ಥೆಯು 2003ರಲ್ಲಿ ಪ್ರಾರಂಭಗೊಂಡಿದ್ದು ಜನರ ಆಶೀರ್ವಾದದಿಂದ ಈ ಸಂಸ್ಥೆಯು ಇಂದು ಈ ಮಟ್ಟಕ್ಕೆ ಬೆಳೆದಿದೆ ಎಂದು ಹೇಳಿದರು. 2003ರಿಂದ ಆರಂಭವಾಗಿ ಇವತ್ತಿನವರೆಗೆ ನಡೆದುಕೊಂಡು ಬರ್ತಾ ಇದೆ. 160 ಮಕ್ಕಳಿದ್ದಾರೆ, ಒಂದು 60 ಮಂದಿ ಸ್ಟಾಫ್ ಇದ್ದಾರೆ. ದಿನಕ್ಕೊಂದು ಮಗುವನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಹೆತ್ತವರಿಗೆ 2 ಪ್ರಶ್ನೆಗಳು. ದ ಫಸ್ಟ್ ಕ್ವಶನ್ ಇಸ್ ವೈ ಮೀ, ವೈ ಗಾಡ್ ಹ್ಯಾಸ್ ಬ್ಲೆಸ್ಡ್ ವಿತ್ ದ ಸ್ಪೆಷಲ್ ಚೈಲ್ಡ್. ಎರಡನೇ ಪ್ರಶ್ನೆ ಆಫ್ಟರ್ ಮೀ. ಈ 2 ಪ್ರಶ್ನೆಗಳಿಗೆ ಕೂಡ ಯಾರು ಉತ್ತರ ಕೊಡಲಿಕ್ಕಿಲ್ಲ, ಆತನೊಬ್ಬನೇ ಉತ್ತರ ಕೊಡಬೇಕು. ಈ ಸಂದರ್ಭ ಮಂಗಳೂರು ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಕ್ರಿಸ್ಮಸ್ ಕೇಕ್ ಅನ್ನು ಕತ್ತರಿಸಿದ್ರು. ಈ ಸಂದರ್ಭ ಕುಸ್ವಾರನ್ನ ವಿತರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅವರು, ದೇವರು ಪ್ರೀತಿ ಅನುಕಂಪದ ಬುಕ್ಕೆ. ಆ ಪ್ರೀತಿ ಅನುಕಂಪವನ್ನ ನಮ್ಮ ಜೀವನದಲ್ಲಿ ಅನುಸರಿಸಲು ಯೇಸು ಸ್ವಾಮಿಯು ನಮಗೆ ಪ್ರೇರಣೆ, ಶಕ್ತಿ ಕೊಟ್ಟು ನಮ್ಮನ್ನ ಪರಿವರ್ತಿಸುತ್ತಾರೆ ಎಂದರು. ಜೀವನದಲ್ಲಿ ಏನು ಕೆಡುಕುಗಳಿವೆ, ಕೆಟ್ಟದಾದ ವಿಷಯಗಳಿವೆ, ಅವುಗಳಿಂದ ರಕ್ಷಣೆ ಮಾತ್ರ ಅಲ್ಲ, ನಮಗೆ ಒಂದು ಜೀವಿಸುವ ಆಸೆ ಇದೆ. ಬದುಕಬೇಕು, ಸಂತೋಷದಿಂದ ಬದುಕಬೇಕು, ಹುಮ್ಮನಸ್ಸಿನಿಂದ ಬದುಕಬೇಕು, ಜನರಿಗೆ ಒಳಿತು ಮಾಡಿ ಬದುಕಬೇಕು. ಇದಕ್ಕೆಲ್ಲಕ್ಕೆ ಪ್ರೇರಣೆ ಯೇಸು ಸ್ವಾಮಿ. ಆದ ಕಾರಣ ನೋಡಿ, ಎಲ್ಲೆಲ್ಲೂ ಕ್ರೈಸ್ತರಿದ್ದಾರೆ, ಅಲ್ಲಿ ಕ್ರೈಸ್ತರು ಏನಾದರೂ ಒಳಿತನ್ನು ಮಾಡಿಯೇ ತಿರ್ತಾರೆ. 3-4 ಜನ ಕ್ರೈಸ್ತರು ಒಟ್ಟಿಗಾದರೆ ಏನಾದರೂ ಒಳಿತನ್ನು ಮಾಡಿಯೇ ತಿರ್ತಾರೆ, ಮಾಡಲೇಬೇಕು. ಅಂತ ಒಂದು ಪ್ರೇರಣೆ ಯೇಸುವಿನ ಜೀವನದಿಂದ, ಅವರ ಜನರಿಂದ. ದೇವರು ಮನುಷ್ಯನಾಗಿದ್ದಾನೆ, ಮನುಷ್ಯನನ್ನು ದೇವರಂತೆ ಮಾಡಲು. ಪುನಃ ಹೇಳ್ತೇನೆ, ದೇವರು ಮನುಷ್ಯನಾಗಿದ್ದಾನೆ, ಮನುಷ್ಯನನ್ನು ದೇವರಂತೆ ಮಾಡಲು. ಮಾಜಿ ಶಾಸಕ ಜಿಆರ್ ಲೋಬೋ ಅವರು ಮಾತನಾಡಿ, ಈ ಸಂಸ್ಥೆಯು ಯೇಸು ಕ್ರಿಸ್ತರ ಸಂದೇಶವನ್ನ ಸಾರುವ ಸಂಸ್ಥೆ. ಅವರ ಸಂದೇಶದಂತೆ ಅಶಕ್ತ ದುರ್ಬಲರಿಗೆ ಸಹಾಯವನ್ನ ಈ ಸಂಸ್ಥೆಯು ಮಾಡುತ್ತಿದೆ ಎಂದು ಹೇಳಿದ್ರು. ಕ್ರಿಸ್ತರ ಸಂದೇಶವನ್ನು ಸಾರುವಂತ ಕೆಲಸವನ್ನು ಮಾಡುವಂತ ಸಂಸ್ಥೆ. ಯೇಸು ಸ್ವಾಮಿಯವರು ಈ ಜಗತ್ತಿಗೆ ಬಂದದ್ದು ಯಾರು ಅಶಕ್ತರಾಗಿದ್ದಾರ, ಯಾರು ದುರ್ಬಲರಾಗಿದ್ದಾರ, ಯಾರಿಗೆ ಜ್ಞಾನ ಕಡಿಮೆ ಇದೆಯಾ, ಯಾರಿಗೆ ಅವರ ಅವಶ್ಯಕತೆ ಇದೆಯಾ ಅಂಥವರಿಗೆ ಅವರ ಸಹಾಯ ಹಸ್ತವನ್ನು ಕೊಡಲಿಕ್ಕೆ ಅವರು ಈ ದರಗೆ ಬಂದಿದ್ದರು. ಅವರ ಇಡೀ ಜೀವನವು ರೋಗಿಗಳಿಗೆ ಗುಣಪಡಿಸುವುದು, ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ಕೊಡುವುದು, ಕುರುಡರಿಗೆ ದೃಷ್ಟಿ ಕೊಡುವುದು, ಕಿವುಡರಿಗೆ ಕೇಳುವಾಗೆ ಮಾಡುವುದು, ಯಾರಿಗೆ ಎದ್ದು ನಡೆದಾಡಲಿಕ್ಕೆ ಆಗೋಲ್ಲ ಅವರಿಗೆ ಸಹಾಯ ಕೊಡುವುದು. ಅತಿ ದುರ್ಬಲರ ಒಬ್ಬ ಆತ್ಮೀಯ ವ್ಯಕ್ತಿಯಾಗಿ ಈ ದರೆಯಲ್ಲಿದ್ದವರು ಯೇಸು ಸ್ವಾಮಿ. ಈ ಸಂದರ್ಭ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇವುಗಳಲ್ಲಿ ಯೇಸು ಕ್ರಿಸ್ತರು ಜನಿಸಿದ ಸಂಭ್ರಮದ ಕ್ಷಣವನ್ನ ಸಾನ್ನಿಧ್ಯ ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ರೂಪಕದ ಮೂಲಕ ಪ್ರದರ್ಶಿಸಿದ್ದು ಅತ್ಯಂತ ಹೆಚ್ಚು ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕ ಹಾಗೂ ಡಿವೈನ್ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ವಾಲ್ಟರ್ ಸಿಪನ್ ಮೆಂಡಿಸ್, ಇನೋಕ್ ಟ್ರೇಡಿಂಗ್ ಲಿಮಿಟೆಡ್ನ ನಿರ್ದೇಶಕ ಅರುಣ್ ಮೆಂಡಿಸ್, ದೇವಿ ದಯಾಳ ಬಿಲ್ಡರ್ಸ್ ಅಂಡ್ ಅರ್ತ್ ಮೂವರ್ಸ್ನ ನಿರ್ದೇಶಕ ಜಗದೀಶ್ ಶೆಟ್ಟಿ, ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ನ ಪ್ರಾಂಶುಪಾಲೆ ಫ್ಲೋರೆನ್ಸ್ ಮೆಂಡಿಸ್ ಉಪಸ್ಥಿತರಿದ್ದರು. ಇನ್ನು ಮಕ್ಕಳೇ ರಚಿಸಿದ ಗೋಧೂಲಿ ಎಲ್ಲರ ಗಮನ ಸೆಳೆಯಿತು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.